ಮನೆ ಮಾತಾಗಿರುವ ಸುಪ್ರಸಿದ್ಧ ಬಂಟ್ವಾಳದ ಕಲ್ಲಡ್ಕ KT ಹೋಟೆಲ್ಗೆ ಕಳ್ಳರು ಲಗ್ಗೆ ಇಟ್ಟಿದ್ದಾರೆ. ಹೆಲ್ಮೆಟ್ ಧರಿಸಿ ಬಂದರೂ ಕಳ್ಳನ ಮುಖ CCTVಯಲ್ಲಿ ದಾಖಲಾಗಿದ್ದು, ಈ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಕಲ್ಲಡ್ಕದ ಶ್ರೀ ಲಕ್ಷ್ಮೀ ನಿವಾಸ KT ಹೋಟೆಲ್ಗೆ ಶುಕ್ರವಾರ ಮುಂಜಾನೆ ಸುಮಾರು 2 ಗಂಟೆ ವೇಳೆಗೆ ಹೆಲ್ಮೆಟ್ ಧರಿಸಿ ಬಂದ ಕಳ್ಳ ಟಾರ್ಚ್ ಬಳಸಿ ಕ್ಯಾಶ್ ಕೌಂಟರ್ ಸಹಿತ ಇತರ ಕಡೆಗಳಲ್ಲಿ ಜಾಲಾಡಿ ಬಳಿಕ ದೇವರ ಹುಂಡಿಯನ್ನು ಎತ್ತಹಾಕಿ ಹೋಗಿದ್ದಾನೆ. ಕಳವಿನ ಬಗ್ಗೆ ಹೋಟೆಲ್ ಮಾಲೀಕರು ಪೊಲೀಸರಿಗೆ ಮಾಹಿತಿ ನೀಡಿದ್ದು ಅಧಿಕೃತ ದೂರು ನೀಡಿಲ್ಲ ಎನ್ನಲಾಗಿದೆ. ದೇವರ ಡಬ್ಬಿಯಲ್ಲಿದ್ದ ಚಿಲ್ಲರೆ ಹಣವನ್ನು ಕಳವು ಮಾಡಿದ ಕಳ್ಳ ಇತರ ಕಡೆಗಳಲ್ಲಿ ಜಾಲಾಡಿರುವ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಸುಮಾರು 7 ನಿಮಿಷಗಳ ಕಾಲ ಹೋಟೆಲ್ ಒಳಗಡೆ ಆರಾಮವಾಗಿ ಕಳ್ಳ ಜಾಲಾಡಿರುವ ದೃಶ್ಯ ಸೆರೆಯಾಗಿದೆ. CC ಕ್ಯಾಮೆರಾ ಫುಟೇಜ್ಗಳನ್ನು ಬಂಟ್ವಾಳ ನಗರ ಠಾಣಾ ಪೊಲೀಸರು ಪಡೆದುಕೊಂಡು ತನಿಖೆ ನಡೆಸುತ್ತಿದ್ದಾರೆ.